ಅವನನ್ನು ಕೇಳೋರು ಯಾರಿದ್ದಾರೆ? ಅವನಿಗೆ ಹೇಳಿದ್ದೆ, ಅವನ ನಡೆದದ್ದೇ ದಾರಿ, ಅವನಿಗೆ ಹಿಂದೆ ಮುಂದೆ ಯಾರು ಇಲ್ವೇ ಇಲ್ಲ. ಪಕ್ಷಕ್ಕಾದರೆ ಕೇಳುವರಿದ್ದಾರೆ, ತಪ್ಪು ಮಾಡಿದರೆ ಸರಿ ದಾರಿಯಲ್ಲಿ ಹೋಗು ಅಂತ ಹೇಳುವರಿದ್ದಾರೆ, ಯಾವ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಕೋನ ಕೊಡುವರಿದ್ದಾರೆ. ಯಾರೋ ಒಬ್ಬ ಸ್ವತಂತ್ರವಾಗಿ ನಿಂತರೆ ಅವನನ್ನು ಯಾರು ಕೇಳ್ತಾರೆ? ಅವನು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸ್ವತಂತ್ರವಾಗಿದ್ದವರಿಗೆ ಯಾವುದೇ ಅಸ್ತಿತ್ವ ಇರುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಅದನ್ನು ಅಣ್ಣಾಮಲೆಯವರು ಹೇಳಿದರು, ಯಾವುದೇ ಅಸ್ತಿತ್ವ ಇರುವುದಿಲ್ಲ. ಮಜಾ ಡಾಕ್ಟ್ರು ಹೇಳಿದರು, ಎಂಥ ದೌರ್ಭಾಗ್ಯ ಬಂದಿದೆ ಮಾರ್ರೆ ಅವರಿಗೆ ನಾನು ಗೆಲ್ಲಬೇಕು ಯಾರ ಆಧಾರದಿಂದ ಅಂತ ಕೇಳಿದರೆ ಮೋದಿಯವರ ಆಧಾರದಿಂದ. ಯಾರ ಆಧಾರದಿಂದ ಅಂತ ಕೇಳಿದರೆ ಅಮಿತ್ ಶಾ ಆಧಾರದಿಂದ. ಯಾವ ಆಧಾರದಿಂದ ಅಂತ ಕೇಳಿದರೆ ಯೋಗಿ ಆದಿತ್ಯನಾಥರ. ಎಂಥ ದೌರ್ಭಾಗ್ಯ ಬಂದಿದ್ದಾರೆ ನಿಮಗೆ. ನಾನು ಹೇಳ್ತಾ ಇರೋದು, ನೀವು ಅವರನ್ನೇ ವಿರೋಧ ಮಾಡ್ತಾ ಇರೋದು, ಬಿ ಜೆ ಪಿಯನ್ನೇ ವಿರೋಧ ಮಾಡ್ತಾ ಇರೋದು. ಬಿ ಜೆ ಪಿ ನಾಯಕನೇ ಮೋದಿ ಇರೋದು, ಬಿ ಜೆ ಪಿ ನಾಯಕನೇ ಅಮಿತ್ ಶಾ ಇರೋದು, ಬಿ ಜೆ ಪಿ ನಾಯಕನೇ ಯೋಗಿ ಆದಿತ್ಯನಾಥ ಇರೋದು. ಅವರು ಬಿ ಜೆ ಪಿ ಬಿಟ್ಟರೆ ಅವರಿಗೆ ಅಸ್ತಿತ್ವ ಇದೆಯಾ? ಅವರ ಅಸ್ತಿತ್ವ ಇರುವಂಥದ್ದೇ ಬಿ ಜೆ ಪಿಯಲ್ಲಿ. ನಿಮ್ಮ ಅಸ್ತಿತ್ವ ಎಲ್ಲಿ? ನೀವು ಯೋಚನೆ ಮಾಡಬೇಕಾಗಿತ್ತಲ್ಲ. ನಾಚಿಕೆ ಅಲ್ವ ಇದು? ನಾಚಿಕೆ ಅಲ್ಲ? ಹೆಂಗೆ ಬೇತ ಗೆಂದೇರ ಅಭಿಜಿ ಮಾರ್ರೆ ನಿಖಿಲದಾಯ್ತಲ್ಲ ಆಶೀರ್ವಾದ ಕೊಡು ಅಂತ ಹೇಳುವಂಥ ಕೀಳು ಮಟ್ಟದ ರಾಜಕೀಯ ಯಾಕೆ ಮಾಡ್ತೀರಾ ನೀವು? ಈಗಲೇ ನೀವು ಹೀಗೆ ಮಾಡಿದ್ರು ಮುಂದೇನು ಮಾಡ್ತೀರಾ? ಮೊನ್ನೆ ನಮ್ಮ ಹಿರಿಯರೊಬ್ಬರ ಅವರ ಹತ್ರ ಮಾತಾಡಿದ್ದಾರೆ. ನಾನು ಮತ್ತು ರಂಗಮೂರ್ತಿಯವರು ಮಾತಾಡಿದ್ದು ನಿಮ್ಮ ನೆನಪಿಗೋಸ್ಕರ ಹೇಳ್ತಾ ಇದ್ದಾನೆ ಅಷ್ಟೇ. ತುಂಬ ಜನ ಕೇಳ್ತಾರೆ, ದುಂಪು ಪಾತ್ಯದಲ್ಲಿ ಅತ್ತ ನಾವು ಮಾತಾಡ್ತೇವೆ. ಸುಮಾರು 10 ವರ್ಷದ ಹಿಂದೆ ಅವರು 2 ಬಾರಿ, ಅದರಿಂದ ಹಿಂದೆ 2 ಬಾರಿ ಚುನಾವಣೆ ಬಂದಾಗ ನನಗೊಂದು ಸೀಟ್ ಕೊಡಿ ಅಂತ ಕೇಳ್ತಾಯಿದ್ರು. ಕೊನೆಗೆ 10 ವರ್ಷದ ಹಿಂದೆ ಅವರು ಬಂದಾಗ ನಾವು ಹೇಳಿದೆವು, ಭಾಜಪಕ್ಕೆ ಹಾಗೆ ಹೊರಗಿಂದ ಯಾರೋ ಬಂದವನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಡಲಿಕ್ಕಾಗಲ್ಲ, ಇದೊಂದು ಭಾರಿ ದೊಡ್ಡ ಸಂಘಟನೆ ಕೇಂದ್ರ. ಅದಕ್ಕೋಸ್ಕರ ನೀವು ಬನ್ನಿ, ಭಾಜಪದಲ್ಲಿ ಏನಾದ್ರು ಜವಾಬ್ದಾರಿ ತಗೊಳ್ಳಿ. ನಿಮಗೆ ಬೇಕು ಅಂತಾದರೆ ಈ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿನ ಮಾಡ್ತೇವೆ, ಬೇಕಾದರೆ ನಾವು ಮಾತಾಡ್ತೇವೆ. ಇದನ್ನು ಮೊನ್ನೆ 2 ದಿವಸ ಮೊದಲು ಅವರು ಒಟ್ಟಿಗೆ ನಿಲ್ಲುವ 2 ದಿವಸ ಮೊದಲು ನಾವು ಇಬ್ಬರು ಅವರ ಜೊತೆಯಲ್ಲಿ ಮಾತಾಡಿದೆ. ಹೌದಲ್ವ ಅಂತ ಕೇಳಿದೆ.